ಬಾಲಿವುಡ್ನ ಖ್ಯಾತ ನಟ ಸುನಿಲ್ ಶೆಟ್ಟಿ ಕುಟುಂಬ ಸಮೇತ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಹೊಸ ಮಾರಿಗುಡಿಗೆ ಭೇಟಿ ಕೊಟ್ಟರು. ಇತ್ತೀಚೆಗಷ್ಟೇ ಬ್ರಹ್ಮಕಲಶೋತ್ಸವದ ಮೂಲಕ ಹೊಸ ಮೆರುಗು ಪಡೆದಿರುವ ದೇವಾಲಯವನ್ನ ಕಂಡು ಸಂಭ್ರಮಿಸಿದರು. ದೇವಾಲಯದ ನಿರ್ಮಾಣ ಹಾಗೂ ಇಲ್ಲಿನ ಶಿಲ್ಪಗಳ ರಚನೆಯನ್ನ ಕಂಡು ಆಶ್ಚರ್ಯ ವ್ಯಕ್ತಪಡಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಬಪ್ಪನಾಡಿನಲ್ಲಿ ನಡೆಯುತ್ತಿರುವ ಉತ್ಸವದ ಪ್ರಯುಕ್ತ ತಾಯಿಯ ಜೊತೆ ಸುನಿಲ್ ಶೆಟ್ಟಿ ತುಳುನಾಡಿಗೆ ಬಂದಿದ್ದರು. ಮೂಲತಃ ಮುಲ್ಕಿಯವರಾದ ಸುನಿಲ್ ಶೆಟ್ಟಿ ಇದೇ ವೇಳೆ ಕಾಪು ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ತಾಯಿಗೆ ಮಾರಿಯಮ್ಮನ ದರ್ಶನ ಮಾಡಿಸಿದರು. ಈ ವೇಳೆ ಸುನಿಲ್ ಶೆಟ್ಟಿಯ ಅನೇಕ ಬಂಧುಗಳು ಜೊತೆಗಿದ್ದರು. ಅವರು ದೇಗುಲಕ್ಕೆ ಭೇಟಿ ಕೊಟ್ಟ ವೇಳೆಯಲ್ಲಿ ಪೂಜೆ ಕೂಡ ನಡೆದು ಅದರಲ್ಲಿ ಭಾಗಿಯಾಗಿ ಪ್ರಸಾದ ಸ್ವೀಕರಿಸಿದರು. ದೇಗುಲದ ವತಿಯಿಂದ ಸುನಿಲ್ ಶೆಟ್ಟಿ ಹಾಗೂ ಅವರ ತಾಯಿಯನ್ನ ಗೌರವಿಸಲಾಯಿತು. ಪಿರವರುಡಿನ ಮನಸ್ಸಾಪುಂಡು ಐದು ಮಲ್ಲ ದಾಲಜಿ ಅಪ್ಪಲ ದೇವಸ್ಥಾನ ವಾ ದೇವಸ್ಥಾನ ಪೋಂಡಲ್ಲ ಮನಸ್ಸು ನಮಕ್ ಒಂಜಿ ಫೀಲಿಂಗ್ ಆವಡ್ಕಿ ನಮಕ್ ಕೂಡ ಬರೋಡು ಆಶೀರ್ವಾದ ತಿಕ್ಕೊಂದುಂಡು ಅವು ಯಾನು ಇನಿ ತುಯ್ಯೆ ಬೊಕ್ಕ ಭಾರಿ ಪೊರ್ಲುದ ಒಂಜಿ ದೇವಸ್ಥಾನ ನಮ್ಮ ದಕ್ಷಿಣ ಕೆನರಾದ ಬ್ಯೂಟಿಯೇ ಅವು ಈತ್ ಶೋಕ್ದ ಜಾಗೋಲುಂಡು ನಮ್ಮ ದೇವಸ್ಥಾನೋಲುಂಡು ಯಾನ್ ಪ್ರತಿ ವರ್ಷ ನಮ್ಮ ಬಪ್ಪನಾಡು ಬರೋಂದುಪ್ಪೆ ಉಂದೆನ್ನ ಫಸ್ಟ್ ಟ್ರಿಪ್ ಮಾತ್ರ ಡೆಫಿನೆಟ್ಲಿ ಎನ್ನ ಲಾಸ್ಟ್ ಟ್ರಿಪ್ ಅತ್ತು ನನ್ನ ಬರೋಂದುಪ್ಪೋಡು ಎಂಕ್ ಉಲಾಯ್ದು ಮನಸ್ಸುಂಡು ಎಂಕ್ ಬರೋಡು ಮಾತೆಲ್ಲ ಬರೋಡು ಭಾರಿ ಒಂಜಿ ಪವರ್ಫುಲ್ ದೇವಿ ಐಕಾತ್ರ ನಮ್ಮ ಇತ್ತಿನ ನಮಗೆ ಬಂಗ ಇತ್ತಿನ ನಮ್ಮ ಬತ್ತು ಪಂಡಾಡ ಅವು ಅಮ್ಮ ತೂಪೆರಿಂದು ಪಂಪಿನ ಅವೇ ಆತೆ ಪ್ರಾರ್ಥನೆ ಮಾಡ್ತು ಯಾನ್ಪಿದಾರೊಂದು